ತಿರುವನಂತಪುರ ಕಣ್ಣೂರು ಜನ್ಮಶತಾಬ್ದಿ ಎಕ್ಸ್‌ಪ್ರೆಸ್ ರೈಲನ್ನು ಕಾಸರಗೋಡಿಗೆ ವಿಸ್ತರಿಸಬೇಕೆಂದು ಆಗ್ರಹಿಸಿ ಎಐವೈಎಫ್ ಮಂಜೇಶ್ವರ ಮಂಡಲ ಸಮಿತಿಯ ವತಿಯಿಂದ ಮಂಜೇಶ್ವರ ರೈಲ್ವೆ ಸ್ಟೇಷನ್ ಪರಿಸರದಲ್ಲಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡರು. ಜನ್ಮಶತಾಬ್ದಿ ರೈಲಿಗೆ ಎಲ್ಲ ಹಳೆಯ ನಿಲುಗಡೆಗಳನ್ನು ಪುನರ್ಸ್ಥಾಪಿಸಿದ್ರು. ಈ ರೈಲನ್ನು ಕಣ್ಣೂರಿನಲ್ಲಿ ಕೊನೆಗೊಳಿಸುತ್ತಿರುವುದು ಖಂಡನೀಯ ಎಂಬುದಾಗಿ ಅಭಿಪ್ರಾಯಪಟ್ಟರು. ಈ ರೈಲನ್ನು ಕಾಸರಗೋಡು ತನಕ ವಿಸ್ತರಿಸಿದರೆ ಯಾವುದೇ ಸಮಸ್ಯೆ ಇಲ್ಲ ಎಂಬುದಾಗಿ ಪ್ರತಿಭಟನಾ ನಿರತರು ಆಗ್ರಹಿಸಿದರು. ರಾಜ್ಯದ ರಾಜಧಾನಿಗೆ ತೆರಳಬೇಕಾದವರು ರೈಲನ್ನು ಹತ್ತಲು 100 ಕಿಲೋಮೀಟರ್ ತನಕ ಸಾಗಬೇಕಾದ ದುರ್ಗತಿ ಬಂದೊದಗಿದೆ. ಇದಂತೂ ಸೂಚನಾ ಪ್ರತಿಭಟನೆಯಾಗಿದೆ. ಜಿಲ್ಲೆಯ ಅವಗಣನೆಯನ್ನ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯ ತೀವ್ರತೆಯನ್ನ ಹೆಚ್ಚಿಸಲಿರುವುದಾಗಿ ಪ್ರತಿಭಟನೆಯ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾಸರಗೋಡು ಮುಟ್ಟ ಈ ಒಂಜಿ ಟ್ರೈನ್ ಬತ್ತಂಡ ಈ ಪ್ರದೇಶದ ಈ ಜಿಲ್ಲೆದ ಜನಸಾಮಾನ್ಯರಿಗೆ ಅವೇ ರೀತಿ ರೋಗಿನ ಕಲೆಗ್ಲ ಸುಲಭಡ ತಿರುವನಂತಪುರಗ್ ಪೋದು ವಿಧಾನಸಭೆ ಕಾವಡು ಅಲ್ಪದ ವಿವಿಧ ಇಲಾಖೆಗೆ ಪೋದು ತನ್ನ ಕೆಲಸನ ಮಲ್ಪರೆ ಸಾಧ್ಯ ಉಂಡು. ಹೈಕೋರ್ಟ್ ಹತ್ರ ಎಐವೈಎಫ್ದ ಈ ಬೇಡಿಕೆಯನ್ನು ಈಡೇರಿಸ್ಯಾರ ಬೋಡ ಹತ್ರ ಈ ಸಮರ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ದಯಕರ್ಮಾಡ ಎಐವೈಎಫ್ ಜಿಲ್ಲಾ ಉಪಾಧ್ಯಕ್ಷ ಅಜಿತ್ ಎಂಸಿ, ಸಿಪಿಐ ಮಂಜೇಶ್ವರ ಶಾಖಾ ಕಾರ್ಯದರ್ಶಿ ಶ್ರೀಧರ್ ಮಾಡ ಮೊದಲಾದವರು ಹಾಜರಿದ್ದರು.